1979 ಇಸ್ವಿ ನಮ್ಮ ತಾಯಿಯವರು ನನಗೆ ನಿನ್ನ ಜೀವನದಲ್ಲಿ ಏನಾದರೂ ಉದ್ಧಾರ ಆಗಬೇಕು ಅನ್ನೋದೇನಾದ್ರು ಇತ್ತು ಅಂದರೆ ನಾನು ಒಬ್ಬರು ತಾತನ ಹತ್ರ ಕಳಿಸ್ತೀನಿ, ನೀನು ಹೋಗಬೇಕು ಅಂತ ನನಗೆ ಹೇಳಿದ್ರು. ನನಗೆ ಆಗ ತಾತ ಅಂದರೆ ನಮ್ಮ ತಾತನ ಥರ ಇರ್ತಾರ, ಯಾರೋ ದೊಡ್ಡವರ ಬುದ್ಧಿ ಹೇಳ್ಬೋದು ಏನೋ ಅಂತ ನಾನು. ಆಮೇಲೆ ಅವ್ರು ಹೇಳಿದ್ರು, ಅವರೆಲ್ಲಪ್ಪ ಫೋಟೋ ತೋರಿಸಿ ನೋಡಿದರೆ ರಾಘವೇಂದ್ರ ಸ್ವಾಮಿಗಳು. ಕೆಲವು ಮಾತುಗಳು ಜನರ ತರ್ಕಕ್ಕೆ ನಿಲುಕದೇ ಇದ್ದಾಗ ಅವುಗಳನ್ನೆಲ್ಲ ಸುಳ್ಳು ಎಂದು ಭ್ರಮಿಸುವ ಮತ್ತು ವಾದ ಮಾಡುವಂತಹ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗುತ್ತಿದೆ. ಮಣ್ಣು ಮಾತನಾಡುತ್ತದೆ ಎಂದು ವೇದ ಹೇಳುತ್ತದೆ. ಇದು ಮೇಲ್ನೋಟಕ್ಕೆ ತಪ್ಪು ಅನಿಸಬಹುದು. ವೈಜ್ಞಾನಿಕ ಪ್ರಪಂಚದಲ್ಲಿ ಸತ್ಯಾಂಶವನ್ನು ಸೇಕರಿಸಿ ಪ್ರಯೋಗಾತ್ಮಕ ನೆಲೆಯಲ್ಲಿ ನೋಡಿದಾಗ ಗೊತ್ತಾಗುತ್ತದೆ ಅದರೊಳಗಿನ ಅರ್ಥ ಏನೆಂದು. ಮಣ್ಣು ಮಾತನಾಡಿತು ಎಂದರೆ ರಾಯರ ಬೃಂದಾವನದ ಮೃತ್ತಿಕೆ ರೂಪದಲ್ಲಿ ಭಕ್ತರೊಂದಿಗೆ ಅನುಸಂಧಾನ ಮಾಡುವ ಮೂಲಕ ಮಾತನಾಡುತ್ತದೆ ಎಂದರ್ಥ. ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಇರುವ ಮೃತ್ತಿಕೆ ಸಂಜೀವಿನಿಯಾಗಿದೆ. ಈ ವಿಷಯ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಮೃತ್ತಿಕೆ ಅಂದರೇನು, ಅದರ ವಿಶೇಷತೆಗಳೇನು, ಅದರ ವಿಸ್ಮಯಗಳೇನು, ಅದರಿಂದ ಆಗುವ ಪವಾಡಗಳೇನು, ಅಂತಹ ಉದಾಹರಣೆಗಳು ನಮ್ಮಲ್ಲಿ ತುಂಬಾನೇ ಇವೆ. ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಸೇರಿ 350 ವರ್ಷಗಳೇ ಕಳೆದಿವೆ. ಇಂದಿಗೂ ಕೂಡ ಭಕ್ತರ ಸಮಸ್ಯೆಗಳಿಗೆ ಈ ಯುಗದಲ್ಲಿಯೂ ಕೂಡ ಪರಿಹಾರ ನೀಡುತ್ತಿದ್ದಾರೆ ಎಂದರೆ ನೀವು ನಂಬುತ್ತೀರಾ? ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಅಭಿಷೇಕ ಮಾಡುವ ನೀರು ಕೂಡ ಸಂಜೀವಿನಿಯೇ ಆಗಿದೆ. ಹಾಗೆಯೇ ಅಲ್ಲಿನ ಮಂತ್ರಾಕ್ಷತೆಗಳು ಕೂಡ ಸಂಜೀವಿನಿಯಾಗಿದೆ. ಹಾಗೆಯೇ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಇರುವ ಮೃತ್ತಿಕೆ ಕೂಡ ಸಂಜೀವಿನಿಯಾಗಿದೆ. ಇದು ನಿಮ್ಮ ಜೊತೆಗೆ ಇದ್ದಲ್ಲಿ ಸಾಕಷ್ಟು ಲಾಭಗಳನ್ನು ನೀವು ಪಡೆಯಬಹುದು. ರಾಘವೇಂದ್ರ ಸ್ವಾಮಿಗಳಿಗೆ ನಂಬಿ ಜೀವನದಲ್ಲಿ ಸಾಕಷ್ಟು ಲಾಭಗಳನ್ನು ಪಡೆದಂತಹ ಹಲವಾರು ಉದಾಹರಣೆಗಳು ನಮ್ಮ ಮುಂದೆ ಕಾಣುತ್ತೇವೆ. ಈ ಮೃತ್ತಿಕೆಯಿಂದ ತುಂಬಾ ಜನಕ್ಕೆ ರಾಯರ ಅನುಗ್ರಹ ಕೂಡ ಸಿಕ್ಕಿದೆ. ನಾವು ಪ್ರತಿನಿತ್ಯ ದೇವರ ತೀರ್ಥವನ್ನು ಮತ್ತು ಪಾದೋದಕವನ್ನ ಹೇಗೆ ಪ್ರಾಶನ ಮಾಡುತ್ತೇವೋ ಅದರಂತೆಯೇ ಮೃತ್ತಿಕಾ ತೀರ್ಥ ಪ್ರಾಶನ ಮಾಡುವುದು ಶಿಷ್ಟ ಸಮ್ಮತವಾಗಿದೆ. ಯತಿಗಳ ಬೃಂದಾವನ ಮೃತ್ತಿಕೆಯು ಉತ್ತಮವಾದ ದಿವ್ಯ ಔಷಧವನ್ನು ಹೊಂದಿದೆ. ಸಕಲ ರೋಗ ನಿವಾರಕವು, ಪಾಪ ಪರಿಹಾರಕವು, ಮನೋರೋಗ ನಿವಾರಕವು, ಉತ್ತಮ ಲೋಕ ಪ್ರಾಪ್ತಿ ಸಾಧಕವೂ ಆಗಿದೆ. ಜೊತೆಗೆ ತಾಪತ್ರ ನಿವಾರಕವು, ಭೂತ ಪ್ರೇತ ಪಿಶಾಚಿಗಳಿಂದ ಉಚ್ಚಾಟನೆ ಮಾಡುವ ಶಕ್ತಿ ಈ ಮೃತ್ತಿಕೆಗೆ ಇದೆ. ಇಂತಹ ಮೃತ್ತಿಕೆಯನ್ನು ನಾವು ಸೇವಿಸುವುದರಿಂದ, ದೇಹಕ್ಕೆ ಲೇಪಿಸಿಕೊಳ್ಳುವುದರಿಂದ ನಮ್ಮಲ್ಲಿ ಉತ್ತಮ ಗುಣಗಳು, ಉತ್ತಮ ಕಾಂತಿ ಕೂಡ ಬರುತ್ತದೆ ಎಂದು ಇಲ್ಲಿನ ಪುರೋಹಿತರು ಹೇಳುತ್ತಾರೆ. ಪ್ರತಿನಿತ್ಯ ಯತಿಗಳ ಬೃಂದಾವನದ ಮೃತ್ತಿಕೆ ತೀರ್ಥ ಪ್ರಾಶನ, ಹಣೆಯಲ್ಲಿ ಮೃತ್ತಿಕೆ ಧಾರಣೆ ಮತ್ತು ದೇಹಕ್ಕೆ ಲೇಪಿಸಿಕೊಳ್ಳುವುದು ಪ್ರಾಚೀನ ಕಾಲದಿಂದಲೂ ನಾವು ಕಾಣಬಹುದು. ಮೃತ್ತಿಕೆ ಎನ್ನುವುದು ರಾಯರ ಬೃಂದಾವನದಲ್ಲಿ ಇರುವಂತಹ ಮಣ್ಣು. ಅದು ಬಹಳ ಶ್ರೇಷ್ಠ. ಸಾಕ್ಷಾತ್ ರಾಯರ ಸ್ಪರ್ಶದ ವರ್ಣಿಸಲಾಗದ ಮಹಿಮೆ ಅದು. ಅದನ್ನ ಮೃತ್ತಿಕೆ ಎನ್ನುತ್ತಾರೆ. ಯೋಗವಿದ್ದವರಿಗೆ ರಾಯರು ಮನುಷ್ಯರ ರೂಪದಲ್ಲಿ ಬಂದು ಅದನ್ನು ತಲುಪಿಸುತ್ತಾರೆ. ಹೀಗೆಂದು ಕನ್ನಡದ ಖ್ಯಾತ ನಟ ಹಾಗೂ ರಾಯರ ಪರಮ ಭಕ್ತ ಜಗ್ಗೇಶ್ ಹೇಳಿಕೊಂಡಿದ್ದಾರೆ. ನನಗೆ ಮಂತ್ರಾಲಯದ ಮಠದ ಶ್ರೀಗಳು ಹಾಗೂ ಮೂಲ ಬೃಂದಾವನದ ಅರ್ಚಕರು ಇದನ್ನು ನೀಡಿದ್ದಾರೆ. ನಾನು ಧನ್ಯನಲ್ಲವೇ ಎಂದು ಜಗ್ಗೇಶ್ ಟ್ವೀಟ್ ಕೂಡ ಮಾಡಿಕೊಂಡಿದ್ದಾರೆ. ಕೆಲವು ತಿಂಗಳ ಹಿಂದೆ ಸೋಂಕಿನಿಂದ ಗಂಭೀರಗೊಂಡಿದ್ದ ಕೋಮಲ್ ಅವರನ್ನು ನಟ ಜಗ್ಗೇಶ್ ಆಸ್ಪತ್ರೆಗೆ ಸೇರಿಸಿದ್ದರು. ಆ ವೇಳೆಗೆ ಸೋಂಕು ಶ್ವಾಸಕೋಶಕ್ಕೆ ಸೇರಿ ಆಕ್ಸಿಜನ್ ಮಟ್ಟ ಕೇವಲ 80% ಇಳಿದಿತ್ತು. ಆ ವೇಳೆ ದಿಕ್ಕು ತೋಚದೆ ಅಣ್ಣನಾಗಿ ನಾನು ಪಟ್ಟ ಪಾಡು ಆ ರಾಯರಿಗೆ ಗೊತ್ತು. ಆ ಸಂದರ್ಭದಲ್ಲಿ ನನ್ನ ಜೊತೆಗಿದ್ದವರು ಬೇರೆ ಯಾರೂ ಅಲ್ಲ, ಆ ರಾಯರೇ ಎಂದು ಹೇಳಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ನಾನು ತಮ್ಮನ್ನು ಉಳಿಸಿಕೊಳ್ಳಲು ಆತನ ಜೊತೆ ರಾಯರ ಅಕ್ಷತೆ, ರಾಯರ ಮೃತ್ತಿಕೆ, ರಾಯರ ಬೃಂದಾವನ ತೊಳೆದಂತಹ ಪವಿತ್ರ ಜಲವನ್ನು ಅವನಿಗೆ ಕೊಡಿಸಿಕೊಟ್ಟಿದ್ದೆ.
ಅದೇನೋ ಪವಾಡ ನಡೆಯುತ್ತೋ ಗೊತ್ತಿಲ್ಲ. ಐಸಿಯುಲ್ಲಿದ್ದಂತಹ ಕೋಮಲ್ ಬದುಕಿ ಬಂದಿದ್ದಾನೆ. ಆತ ಈಗ ಅಪಾಯದಿಂದ ಪಾರಾಗಿದ್ದು ಆತನ ಆಕ್ಸಿಜನ್ ಮಟ್ಟ ಆ ಸಮಯಕ್ಕೆ 88ಕ್ಕೆ ಬಂದಿತ್ತು ಎಂದು ಹೇಳಿಕೊಂಡಿದ್ದಾರೆ. ನಿಜಕ್ಕೂ ಇದು ರಾಯರ ಪವಾಡವೇ ಎಂದು ಜಗ್ಗೇಶ್ ಪದೇ ಪದೇ ಹಲವಾರು ಇಂಟರ್ವ್ಯೂಗಳಲ್ಲಿ ಕೋಮಲ್ ಬಗ್ಗೆ ಇದನ್ನ ಹೇಳಿಕೊಂಡಿದ್ದಾರೆ. ಜೊತೆಗೆ ರಾಯರ ಬಗ್ಗೆ ಇದನ್ನು ಹೇಳಿಕೊಂಡಿದ್ದಾರೆ. ಬರೋ ಗುರುವಾರ ಹೋಗಿ ಇವತ್ತಿಗೆ ನನ್ನ ವ್ರತ ಮುಗೀತು ಅಂತ ಹೇಳಿ ಆ ತುಳಸಿ ಮಾಲೆನ ಯಾವುದೋ ಒಂದು ದೇವಸ್ಥಾನದಲ್ಲಿ ವಿಸರ್ಜನೆ ಮಾಡಿದ್ರೆ ಇದು ಒಂದು ವಾರದ ಕಾರ್ಯಕ್ರಮ. ಇದನ್ನ ನೀವು ಮಾಡಿ ನೋಡಿ. ಮದುವೆ ಆಗಲಿಲ್ವಾ? ನಾನು ರಾಯರ ಮೇಲೆ ನಂಬಿಕೆ ಇಟ್ಟು ಹೇಳ್ಕೊತೀನಿ. ನಾನು ಶಾಸ್ತ್ರ ಜ್ಯೋತಿಷದವಲ್ಲ, ಭಕ್ತ. ಮೃತಿಕೆಯಲ್ಲಿ ರೂಪುಗೊಂಡಿರುವ ರಾಯರ ಬೃಂದಾವನ ಭಕ್ತರ ಮನೋಇಷ್ಟಾರ್ಥಗಳನ್ನು ಈಡೇರಿಸುತ್ತದೆ ಎಂದರೆ ಭಕ್ತರ ಆಸೆಗಳಿಗೆ ಪರಿಹಾರವನ್ನು ನೀಡುತ್ತದೆ. ರಾಯರು ಇವತ್ತು ನಮ್ಮ ಜೊತೆಯಿಲ್ಲ, ಆದರೆ ಅವರು ತಮ್ಮ ಮಂತ್ರಾಕ್ಷತೆಯೊಂದಿಗೆ ಹಾಗೂ ಮೃತಿಕೆಯೊಂದಿಗೆ ನಮ್ಮೊಂದಿಗಿದ್ದಾರೆ. ಇದೇ ರೀತಿ ಇನ್ನೊಂದು ಘಟನೆ ಧಾರವಾಡದ ಮಾಳಮಡ್ಡಿಯಲ್ಲಿ ವಾಸಿಸುತ್ತಿದ್ದಂತಹ ಶ್ರೀನಿವಾಸ್ ದೇಶಪಾಂಡೆ ಅವರ ಮನೆಯಲ್ಲಿ ನಡೆದಿದೆ. ದೇಶಪಾಂಡೆ ದಂಪತಿಗಳಿಗೆ ಮದುವೆಯಾಗಿ 20 ವರ್ಷಗಳ ನಂತರ ಮಗ ಹುಟ್ಟಿದ್ದಾನೆ. ಆದರೆ ಮಗನಿಗೆ 9 ವರ್ಷ ಕಳೆದರೂ ಮಾತುಗಳೇ ಬರುತ್ತಿರಲಿಲ್ಲ. ತೊದಲು ಮಾತುಗಳನ್ನು ಆಡುತ್ತಿದ್ದ. ದೇಶಪಾಂಡೆ ದಂಪತಿಗಳು ಹಲವಾರು ಆಸ್ಪತ್ರೆಗಳಿಗೆ ಮಗನನ್ನು ತೋರಿಸಿದ್ದಾರೆ. ಪುಣೆ, ಬೆಂಗಳೂರು, ಮುಂಬೈ, ಹೈದರಾಬಾದ್ ಹೀಗೆ ಸಿಕ್ಕ ದೊಡ್ಡ ಆಸ್ಪತ್ರೆಗಳಲ್ಲಿ ಅಲದಾಡಿ ಅವನಿಗೆ ತೋರಿಸಿದ್ದಾರೆ. ಆದರೆ ಅದಕ್ಕೆ ಯಾವುದೂ ಪರಿಹಾರ ಸಿಕ್ಕಿರಲಿಲ್ಲ. ಆದರೆ ಟ್ರೀಟ್ಮೆಂಟ್ ನಡೀತಾನೆ ಇತ್ತು. ಆಗ ಅವರಿಗೆ ದೂರದ ಸಂಬಂಧಿಯೊಬ್ಬರು ಒಮ್ಮೆ ಅವರನ್ನ ಮಂತ್ರಾಲಯಕ್ಕೆ ಕರೆದುಕೊಂಡು ಹೋಗಿ ರಾಯರ ಸನ್ನಿಧಿಯಲ್ಲಿ ಮಗನನ್ನು ಬಿಟ್ಟಿದ್ದಾರೆ. ರಾಯರಲ್ಲಿ ತಮ್ಮ ಮಗನಿಗೆ ಮಾತು ಬರುವಂತೆ ಬೇಡಿಕೊಂಡಿದ್ದಾರೆ. ಜೊತೆಗೆ ರಾಯರ ಬೃಂದಾವನದಂತಹ ಅಕ್ಷತೆಯನ್ನ ಮೃತಿಕೆಯನ್ನ ಪಡೆದುಕೊಂಡು 1 ವಾರ ಅದನ್ನ ಮಗನಿಗೆ ಸೇವಿಸಲು ಕೊಟ್ಟಿದ್ದಾರೆ. ಇದನ್ನು ನೀವು ನಂಬುತ್ತೀರೋ ಬಿಡುತ್ತೀರೋ, ಇದು ನಿಮ್ಮ ತರ್ಕಕ್ಕೆ ಬಿಟ್ಟಿದ್ದು, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ರಾಯರ ಮೃತಿಕೆ ಪಡೆದಂತಹ ಆ ಮಗು ಮುಂದೆ 23 ದಿವಸಕ್ಕೆ ತೊದಲು ನುಡಿಗಳಿಂದ ಸರಿಯಾದ ಮಾತುಗಳನ್ನು ಆಡಲು ಪ್ರಾರಂಭಿಸುತ್ತಾನೆ. ಇದು ಇಷ್ಟು ದಿನ ಕೊಟ್ಟಂತಹ ಟ್ರೀಟ್ಮೆಂಟೋ ಅಥವಾ ರಾಯರ ಪವಾಡೋ ಗೊತ್ತಿಲ್ಲ. ಈಗ ಆ ಮಗು ಸಲೀಸಾಗಿ ಮಾತನಾಡುತ್ತಾನೆ. ಇದಕ್ಕೆ ನೀವೇನೆನ್ನುತ್ತೀರಿ ಅನ್ನುವುದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಒಂದು ವೇಳೆ ನೀವು ನಿಜಕ್ಕೂ ರಾಯರ ಭಕ್ತರಾಗಿದ್ದರೆ ಜೈ ರಾಘವೇಂದ್ರ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಪವಾಡಗಳ ಬಗ್ಗೆ, ರೋಚಕ ವಿಷಯಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.